ಬಹುನಿರೀಕ್ಷಿತ 2021ನೇ ಸಾಲಿನ ಸಿಇಟಿ ಫಲಿತಾಂಶ ಇಂದು ಪ್ರಕಟಗೊಂಡಿದೆ. ಮಂಗಳೂರಿನ ಖ್ಯಾತ ಕಾಲೇಜ್ ಎಕ್ಸ್ಪರ್ಟ್ ಈ ಬಾರಿಯೂ ಕೂಡ ದಾಖಲೆಯ ಸಾಧನೆ ಮಾಡಿ ಇತಿಹಾಸ ಸೃಷ್ಟಿಸಿದೆ. ಪರೀಕ್ಷೆಯ 5 ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 6 ರ್ಯಾಂಕ್ಗಳನ್ನು ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ಕಾಲೇಜಿನ ವಿದ್ಯಾರ್ಥಿ ರೀತಮ್ ಬಿ ಅವರು ಕೃಷಿಯಲ್ಲಿ 2ನೇ ರ್ಯಾಂಕ್, ಪಶುವೈದ್ಯಕೀಯದಲ್ಲಿ 3ನೇ ರ್ಯಾಂಕ್, BNYS ನಲ್ಲಿ 3ನೇ ರ್ಯಾಂಕ್, ಬಿ ಫಾರ್ಮಾದಲ್ಲಿ 10 ಹಾಗೂ ಎಂಜಿನಿಯರಿಂಗ್ ನಲ್ಲಿ 13ನೇ ರ್ಯಾಂಕ್ ಪಡೆದು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. ತೇಜಸ್ ಕೃಷಿಯಲ್ಲಿ 4, ವೆಟರ್ನರಿ ಸೈನ್ಸ್ ಮತ್ತು BNYS ನಲ್ಲಿ 24, ಎಂಜಿನಿಯರಿಂಗ್ ನಲ್ಲಿ 53, ಫಾರ್ಮಾದಲ್ಲಿ 59 ಹಾಗೂ ಸಂಜನಾ ಕಾಮತ್ ಪಂಚಮಹಲ್ ಕೃಷಿಯಲ್ಲಿ 7ನೇ ರ್ಯಾಂಕ್, ವೆಟರ್ನರಿ ಸೈನ್ಸ್ ಮತ್ತು BNYS ನಲ್ಲಿ 25, ಫಾರ್ಮಾದಲ್ಲಿ 57, ಎಂಜಿನಿಯರಿಂಗ್ ನಲ್ಲಿ 73ನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇನ್ನು ಸಿಇಟಿಯ 20 ವಿಭಾಗಗಳಲ್ಲಿ ಮೊದಲ 50 ರ್ಯಾಂಕ್ಗಳಲ್ಲಿ 47 ರ್ಯಾಂಕ್ಗಳನ್ನು ಸಂಸ್ಥೆಯ ವಿದ್ಯಾರ್ಥಿಗಳು ಪಡೆದುಕೊಂಡು ಇತಿಹಾಸ ನಿರ್ಮಿಸಿದ್ದಾರೆ. ಮೊದಲ 100 ರ್ಯಾಂಕ್ಗಳಲ್ಲಿ 85 ರ್ಯಾಂಕ್ಗಳು, ಮೊದಲ 150 ರ್ಯಾಂಕ್ಗಳಲ್ಲಿ 121, ಮೊದಲ 200 ರ್ಯಾಂಕ್ಗಳಲ್ಲಿ 157 ರ್ಯಾಂಕ್ಗಳು, ಮೊದಲ 300 ರ್ಯಾಂಕ್ಗಳಲ್ಲಿ 213 ಹೀಗೆ ರ್ಯಾಂಕ್ಗಳ ಸುರಿಮಳೆಯನ್ನ ಎಕ್ಸ್ಪರ್ಟ್ ಸಂಸ್ಥೆಯ ವಿದ್ಯಾರ್ಥಿಗಳು ಪಡೆದುಕೊಂಡು ಒಂದು ಹೊಸ ದಾಖಲೆಯನ್ನ ಸೃಷ್ಟಿಸಿದ್ದಾರೆ. ಆಗ್ತಿದೆ. ಸೆಕೆಂಡ್ ಮತ್ತು ಥರ್ಡ್ ಬಂದಿದ್ದೀನಿ CET ಸ್ಟೇಟ್ಗೆ. ಅದೇ ಲೈಕ್ ಕಾಲೇಜ್ಗೆ, ಫ್ರೆಂಡ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೀನಿ. ಮತ್ತು ಇನ್ನು ಲೈಕ್ ಕೋವಿಡಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಲೈಕ್ ಆನ್ಲೈನ್ ಕೋಚಿಂಗಲ್ಲಿ ಮಾಡಬೇಕಾಗಿತ್ತು ಎಲ್ಲ. ಬಟ್ ಅದು ಇಟ್ ಶುಡೆಂಟ್ ಲೈಕ್ ಪ್ರಾಬ್ಲಮ್ ಅಂತ ತಗೋಬಾರ್ದು, ಲೈಕ್ ಅದನ್ನು ಫೇಸ್ ಮಾಡಬೇಕು ಅಂತ ಅನಿಸುತ್ತೆ. ಲೈಕ್ ಲಾಕ್ಡೌನ್ ಇದ್ದಾಗ ಕಾಲೇಜ್ ತುಂಬ ಸಪೋರ್ಟ್ ಮಾಡಿದರು, ಎಸ್ಪೆಷಲಿ ಆಲ್ ದ ಟೀಚರ್ಸ್ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಟ್ಟಿದ್ದಾರೆ. ನನ್ನ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದರು. ಆ್ಯಂಡ್ ಟೀಚರ್ಸ್ ಕೂಡ ಏನೇ ಡೌಟ್ಸ್ ಇದ್ದರೂ ಇದ್ದಿದ್ರು ಕರೆಕ್ಟಾಗಿ ಆನ್ ಟೈಮ್ ಕ್ಲಿಯರ್ ಮಾಡ್ತಿದ್ರು. ಸೊ ತುಂಬ ಹೆಲ್ಪ್ ಮಾಡಿದರು ಟೀಚರ್. ನಮಗೆ ಡೌಟ್ಸ್ ಏನಾದರೂ ಬಂದರೆ ಎಲ್ಲ ಕ್ಲಾರಿಫೈ ಮಾಡ್ತಾಯಿದ್ರು. ಅವ್ರು ಓದಲಿಕ್ಕೆ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ರು. ಆನ್ಲೈನ್ ಕ್ಲಾಸಲ್ಲಿ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಕೋವಿಡ್ ಟೈಮಲ್ಲಿ ಮನೇಲೇ ಓದ್ಕೊಂಡು ಮ್ಯಾಕ್ಸಿಮಮ್ ಮನೇಲೇ ಓದಿದ್ದು. ಆದರೂ ಆ ಟೈಮಲ್ಲಿ ಅವನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀವಿ. ಸೊ ಓದೋದಕ್ಕೆ ಅವನಿಗೆ ಅನುಕೂಲ ಮಾಡಿದ್ದೀವಿ. ಸೊ ಕಷ್ಟಪಡ್ತಾ ಇದ್ದ, ಇಷ್ಟು ಪರ್ ಡೇ ಏನು ಓದ್ಬೇಕು ಅಂದ್ಕೊತಾ ಇದ್ದ ಅದೆಲ್ಲ ಅಷ್ಟು ಮುಗಿಸ್ತಾ ಇದ್ದ. ಸೊ ಹಂಗಾಗಿ ಕಷ್ಟಪಡ್ತಾ ಇದ್ದ, ಬಿಗಿನಿಂಗಿಂದಲೂ ಅವನು ಚೆನ್ನಾಗಿ ಕಷ್ಟಪಟ್ಟು ಓದ್ತಾ ಇದ್ದ. ಸೊ ಹಂಗಾಗಿ ವಿ ಎಕ್ಸ್ಪೆಕ್ಟೆಡ್ ದಿಸ್ ಸರ್. ಥ್ಯಾಂಕ್ಸ್ ಸರ್. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್ ಮತ್ತು ಉಪಾಧ್ಯಕ್ಷೆ ಉಷಾ ಪ್ರಭಾ ನಾಯಕ್, COVID-19 ನಡುವೆಯೂ ಕೂಡ ವಿದ್ಯಾರ್ಥಿಗಳು ಅಭೂತಪೂರ್ವ ಸಾಧನೆ ಮಾಡಿದ್ದಾರೆ. 5 ವಿಭಾಗದ ಮೊದಲ 10 ರ್ಯಾಂಕ್ಗಳಲ್ಲಿ 6 ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ ಸಂಸ್ಥೆಯು ಹೊಸ ಇತಿಹಾಸ ನಿರ್ಮಾಣ ಮಾಡಿದೆ. ಇನ್ನು COVID-19ರಿಂದಾಗಿ ವಿದ್ಯಾಭ್ಯಾಸಕ್ಕೆ ಎಲ್ಲಿ ಹಿನ್ನಡೆಯಾಗುತ್ತದೋ ಎಂಬ ಅಂಜಿಕೆ ಇತ್ತು. ಈ ಹಿನ್ನೆಲೆ ಆಡಳಿತ ಮಂಡಳಿ ಮತ್ತು ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿಗಳು, ತಾಂತ್ರಿಕ ಸಿಬ್ಬಂದಿಗಳು ವಿಶೇಷ ಕಾಳಜಿ ವಹಿಸಿದ್ರು. ಇದಕ್ಕೆ ಪೂರಕವಾಗಿ ವಿದ್ಯಾರ್ಥಿಗಳು, ಪೋಷಕರು ಸ್ಪಂದಿಸಿದ್ರು. ಸಾಂಘಿಕ ಪ್ರಯತ್ನದಿಂದಾಗಿ ಉತ್ತಮ ಫಲಿತಾಂಶ ಬಂದಿದೆ. ಶ್ರಮಯೇವ ಜಯತೆ ಎಂಬ ಸಂಸ್ಥೆಯ ಧ್ಯೇಯ ವಾಕ್ಯವನ್ನ ವಿದ್ಯಾರ್ಥಿಗಳು ಸಾಕಾರಗೊಳಿಸಿರುವ ಬಗ್ಗೆ ಹೆಮ್ಮೆಯಾಗ್ತಾ ಇದೆ. ಈ ಎಲ್ಲ ವಿದ್ಯಾರ್ಥಿಗಳು ಅಭಿನಂದನಾರ್ಹರು ಎಂದು ಪ್ರತಿಕ್ರಿಯಿಸಿದ್ದಾರೆ. ಈ ಬಾರಿಯ ಸಿಇಟಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು, ಎಕ್ಸ್ಪರ್ಟ್ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳು ಮೊದಲ 10 ರ್ಯಾಂಕ್ಗಳಲ್ಲಿ 6 ರ್ಯಾಂಕ್ಗಳನ್ನು ಪಡ್ಕೊಂಡು ನಮ್ಮ ಸಂಸ್ಥೆಗೆ ಹೆಮ್ಮೆ ತಂದಿದ್ದಾರೆ. ನಮ್ಮ ಸಂಸ್ಥೆಗೆ ಮಾತ್ರ ಅಲ್ಲ, ಅವರ ಹೆತ್ತವರಿಗಾಗಲಿ, ಅವರು ಮೊದಲ ಕಲಿತ ಶಾಲೆಗಾಗಲಿ, ಯಾಕಂದರೆ ಆ ಫೌಂಡೇಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಸಹ ಹೆಮ್ಮೆ ತಂದಿದ್ದಾರೆ. ಬಹಳ ಹೆಮ್ಮೆ ಅನ್ನಿಸ್ತದೆ. ಇದಕ್ಕೆ ವಿದ್ಯಾರ್ಥಿಗಳ ಪ್ರಯತ್ನ ಪ್ಲಸ್ ಹೆತ್ತವರ ಪ್ರೋತ್ಸಾಹ ಮತ್ತು ನಮ್ಮ ವಿಶೇಷವಾಗಿ ನಮ್ಮ ಶಿಕ್ಷಕ ಸಮುದಾಯದವರ, ನಮ್ಮ ಶಿಕ್ಷಣ ಸಂಸ್ಥೆಯ ಶಿಕ್ಷಕರೇನಿದ್ದಾರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಎಸ್ಪೆಷಲಿ ಕೋವಿಡ್ ಸಂದಿಗ್ಧತೆಯಲ್ಲಿ ಆ ಮಕ್ಕಳಿಗೆ ಆನ್ಲೈನಲ್ಲಿ ಚೆಂದ ಮಾಡಿ ಕಲಿಸೋದು, ಅವರೊಟ್ಟಿಗೆ ನಿರಂತರ ಸಂಪರ್ಕದಲ್ಲಿರೋದು, ಮತ್ತು ಅವರಿಗೆ ವಾಟ್ಸ್ಯಾಪ್ ಗ್ರೂಪ್ ಮಾಡಿ ಯಾವ ಟೈಮಲ್ಲಿ ಅವರಿಗೆ ಡೌಟ್ಸ್ ಇದ್ದರು, ರಾತ್ರಿ ಅಂತೆಲ್ಲ ಬೆಳಿಗ್ಗೆ ಅಂತೆಲ್ಲ ಯಾವ ಟೈಮಲ್ಲಿ ಅವರು ಡೌಟ್ಸ್ ಕೇಳಿದರು ಅದನ್ನು ಚೆನ್ನಾಗಿ ನಿಭಾಯಿಸಿ ಅವರಿಗೆ ಕರೆಕ್ಟಾಗಿ ಹೇಳಿಕೊಟ್ಟು ಹುರಿದುಂಬಿಸುವಲ್ಲಿ ನಮ್ಮ ಶಿಕ್ಷಕರು ಬಹಳ ಪಾತ್ರ ವಹಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಹೌದು, ಪ್ರತಿ ಬಾರಿ ಥರ ಮತ್ತೊಮ್ಮೆ ಎಕ್ಸ್ಪರ್ಟ್ ರ್ಯಾಂಕಿನ ಸುರುಮಳೆ ಅಂತೇಳಿ ಹೇಳ್ಬೋದು. 2nd, 3rd, 4th, 6th, 7th ಈ ಥರ ರ್ಯಾಂಕ್ಗಳು, ತುಂಬ ರ್ಯಾಂಕ್ಗಳು ಬಂದಿವೆ. ಹೇಗೆ ಅನ್ನಿಸ್ತದೆ ಹೇಳಿದರೆ ಇಟ್ಸ್ ಡೆಫಿನೆಟ್ಲಿ ವಂಡರ್ಫುಲ್ ಫೀಲಿಂಗ್. ಒಂದು ಹೇಳಿದರೆ ಈ ಸತಿ ಜಾಸ್ತಿ ಖುಷಿ ಅನ್ನಿಸ್ತಾ ಇದೆ.
ಮಕ್ಕಳು ಸ್ವಲ್ಪ ದೂರ ಇದ್ದರು, ಆನ್ಲೈನ್ ಕ್ಲಾಸಸ್ ಆಗ್ತಾಯಿತ್ತು. ಸೊ ಯಾವ ರೀತಿ ಇಲ್ಲಿರುವಾಗ ನಮಗೆ ಗೊತ್ತಿರುತ್ತೆ ನಾವು ಯಾವ ರೀತಿ ಕಲಿಬೇಕು, ಕಲಿಯೋದಾಗ ಗೊತ್ತಾಗುತ್ತೆ, ಪಾಠ ಕೇಳದಿದ್ರೆ ಗೊತ್ತಾಗುತ್ತೆ. ಇಲ್ಲಿ ಏನು ಹೇಳಿದರೆ ನಿಜವಾಗಿ ಹೇಳಬೇಕಾದ್ರೆ ಮಕ್ಕಳ ಸ್ವಂತವಾದ ಒಂದು ಎಫರ್ಟ್ ತುಂಬ ಅಗತ್ಯ. ಆ ಎಫರ್ಟ್ ನಮಗೆ ಕ್ಲಾಸ್ ನಾವು ಎಲ್ಲ ಒಳ್ಳೆಯದಾಗಿ ಮಾಡ್ತಾ ಇದ್ವಿ, ಒಳ್ಳೊಳ್ಳೆ ಆನ್ಲೈನಲ್ಲಿ ನಿಜವಾಗಿ ಅವರಿಗೆ ತುಂಬ ಸುಲಭ ಆಗುವ ರೀತಿಯಲ್ಲಿ ಕ್ಲಾಸಸ್ಗಳು ಆಗ್ತಾ ಇತ್ತು. ಸೊ ಆದರೆ ಸಹ ಎಲ್ಲಿಯೋ ಒಂದು ಭಯ ಇತ್ತು, ಏನು ಮಾಡ್ತಾರ ಈ ಬಾರಿ, ದೂರ ಇದ್ದಾರೆ ಅಂತೇಳಿ. ಬಟ್ ಮಕ್ಕಳು ನಾವು ನಿಜವಾಗಿ ಏನು ಅಪ್ರಿಷಿಯೇಟ್ ಮಾಡಬೇಕಂತ ಹೇಳಿದರೆ ಅದು ಆನ್ಲೈನ್ ಕ್ಲಾಸ್ ಆದರೂ ಪರವಾಗಿಲ್ಲ, ನಾವು ಕಲಿತೇವೆ ಅಂತೇಳಿ ಹೇಳುವಂಥ ಒಂದು ದೃಢ ನಿರ್ಧಾರ ತಗೊಂಡು ಯಾವ ರೀತಿ ಅವರು ಎಕ್ಸ್ಪರ್ಟಿಗೆ ಬಂದಿದ್ರ ಅದೇ ದೃಢ ನಿರ್ಧಾರದಲ್ಲಿ ಈ ಪ್ಯಾಂಡಮಿಕ್ ಟೈಮಲ್ಲಿ ಕೂಡ ಅವರು ಅದನ್ನು ಮಾಡಿ ತೋರಿಸಿದ್ದಾರೆ.